ಇವತ್ತು ನಾವು ಮಾಡೋಣ ಅಲಸಂದೆ ಕರಿ. ಅದನ್ನು ಹೇಗೆ ಮಾಡುವುದಂತ ನೋಡೋಣ ಬನ್ನಿ. ಅಲಸಂದೆಯನ್ನು ಕ್ಲೀನ್ ಮಾಡೋಣ. ಅದನ್ನು ಕ್ಲೀನ್ ಮಾಡಿ ನಂತರ ಅದನ್ನು ಕಟ್ ಮಾಡೋಣ. ಜೀರಿಗೆ, ಧನಿಯಾ, ಉದ್ದ ಮೆಣಸು ಮತ್ತು ಗಿಡ್ಡ ಮೆಣಸು, ಬೆಳ್ಳುಳ್ಳಿ, ಈರುಳ್ಳಿ, ತೆಂಗಿನ ತುರಿ, ಹುಣಸೆ ಹುಳಿ, ಅರಶಿನ ಹುಡಿ, ಕರಿಬೇವಿನ ಸೊಪ್ಪು, ಟೊಮೆಟೊ, ಸಾಸಿವೆ. ಈಗ ಅಲಸಂದೆಯನ್ನು ಬೇಯಲು ಇಡೋಣ. ಬೇಯಲು ಎಷ್ಟು ನೀರು ಬೇಕು ಅಂತ ನೋಡಿ ಹಾಕಿದರೆ ಸಾಕು. ಟೊಮೆಟೊ ಹಾಕೋಣ, ಈರುಳ್ಳಿ ಹಾಕೋಣ, ಬೇಯಲು ಇಡೋಣ. ಒಂದು ಪ್ಯಾನ್ ಇಟ್ಟು ಅದಕ್ಕೆ 1 ಚಮಚ ಎಣ್ಣೆ ಹಾಕಬೇಕು. ಈಗ ಅದಕ್ಕೆ ಹಾಕೋಣ ಮೆಣಸನ್ನು ಹುರಿಯಬೇಕು. ಮೆಣಸು ಹುರಿದ ನಂತರ ಅದಕ್ಕೆ ಹಾಕೋಣ ಧನಿಯಾವನ್ನು ಕೂಡ ಹುರಿಯಬೇಕು. ಧನಿಯಾ ಹುರಿದ ನಂತರ ಅದಕ್ಕೆ ಹಾಕೋಣ ಜೀರಿಗೆಯನ್ನು ಸ್ವಲ್ಪ ಹುರಿಯಬೇಕು. ಈಗ ಹುರಿದಾಗಿದೆ. ಗ್ಯಾಸನ್ನು ಆಫ್ ಮಾಡೋಣ. ಹುರಿದಿಟ್ಟಿರುವ ಮಸಾಲೆಯನ್ನು ಮಿಕ್ಸಿ ಜಾರಿಗೆ ಹಾಕೋಣ. ಬೆಳ್ಳುಳ್ಳಿ ಹಾಕೋಣ. ಹುಣಸೆ ಹುಳಿ ಹಾಕೋಣ. ಈಗ ಅರಶಿನ ಹುಡಿ ಹಾಕೋಣ. ಮಿಕ್ಸಿ ಮಾಡಲು ಬೇಕಾದಷ್ಟು ನೀರನ್ನು ಹಾಕಿ ಮಿಕ್ಸಿ ಮಾಡೋಣ. ಈಗ ಮಿಕ್ಸಿ ಮಾಡಿ ಆಗಿದೆ. ಇಷ್ಟು ನುಣ್ಣಗಾದರೆ ಸಾಕು. ಈಗ ತೆಂಗಿನ ತುರಿಯನ್ನು ಹಾಕೋಣ. ಮಿಕ್ಸಿ ಮಾಡೋಣ. ಜಾಸ್ತಿ ರುಬ್ಬುವುದು ಬೇಡ ತೆಂಗಿನ ತುರಿಯನ್ನು. ಈಗ ರೆಡಿಯಾಗಿದೆ ಮಸಾಲ. ಬೇಯಲಿಟ್ಟಿರುವ ಅಲಸಂದೆ ಬೆಂದಿದೆ. ಈಗ ಅದಕ್ಕೆ ಮಸಾಲೆಯನ್ನು ಆ್ಯಡ್ ಮಾಡೋಣ. ಮಸಾಲೆಯನ್ನು ಹಾಕೋಣ. ಮಸಾಲೆಯನ್ನು ಹಾಕಿ ಎಷ್ಟು ನೀರು ಬೇಕಂತ ನೋಡಿ ಹಾಕಿದರೆ ಸಾಕು. ಯಾಕಂದರೆ ನಾವು ಬೇಯಲಿಡುವಾಗ ನೀರಿಟ್ಟಿದ್ದೇವೆ. ಅದಕ್ಕಾಗಿ ಎಷ್ಟು ಬೇಕಂತ ನೀರು ನೋಡಿ ಹಾಕಬೇಕು. ಈಗ ಉಪ್ಪು ಹಾಕೋಣ. ನಾನಿಲ್ಲಿ ಕಲ್ಲುಪ್ಪು ಹಾಕ್ತಾ ಇದ್ದೇನೆ. ಉಪ್ಪು ಹಾಕಿದ ನಂತರ ಮಿಕ್ಸ್ ಮಾಡಿ ಈಗ ಅದನ್ನು ಕುದಿಯಲಿಡೋಣ. ಲಿಡ್ಡನ್ನು ಓಪನ್ ಮಾಡೋಣ. ಈಗ ಕುದಿ ಬಂದಿದೆ. ಅದಕ್ಕೆ ಈಗ ಹಾಕೋಣ ಒಗ್ಗರಣೆಗೊಂದು ಬಾಣಲೆ ಇಟ್ಟು ಅದಕ್ಕೆ 2 ಚಮಚ ಎಣ್ಣೆಯನ್ನು ಹಾಕೋಣ.
ಎಣ್ಣೆ ಬಿಸಿಯಾಗಲು ಬಿಡೋಣ. ಎಣ್ಣೆ ಬಿಸಿಯಾಗಿದೆ. ಈಗ ಹಾಕೋಣ ಅದಕ್ಕೆ ಬೆಳ್ಳುಳ್ಳಿ, ಜಜ್ಜಿದ ಬೆಳ್ಳುಳ್ಳಿ. ಬೆಳ್ಳುಳ್ಳಿಯನ್ನು ಜಜ್ಜಬೇಕು, ಇಲ್ಲದಿದ್ದರೆ ಅದು ಸಿಡಿಯುತ್ತೆ. ಬೆಳ್ಳುಳ್ಳಿ ಬ್ರೌನ್ ಆಗುವವರೆಗೂ ಅದನ್ನು ಹುರಿಯಬೇಕು. ಬೆಳ್ಳುಳ್ಳಿ ಬ್ರೌನ್ ಆಗಿದೆ. ಈಗ ಅದಕ್ಕೆ ಹಾಕೋಣ ಸಾಸಿವೆ, ಸಾಸಿವೆ ಸಿಡಿದ ನಂತರ ಅದಕ್ಕೆ ಹಾಕೋಣ ಕರಿಬೇವಿನ ಸೊಪ್ಪು. ಒಗ್ಗರಣೆ ರೆಡಿಯಾಗಿದೆ. ಗ್ಯಾಸನ್ನು ಆಫ್ ಮಾಡೋಣ. ಈಗ ಒಗ್ಗರಣೆಯನ್ನು ಅಲಸಂದೆ ಕರಿಗೆ ಹಾಕೋಣ. ಅಲಸಂದೆ ಕರಿ ತಿನ್ನಲು ರೆಡಿಯಾಗಿದೆ. ಹೇಗುಂಟಂತ ಕಮೆಂಟು ಮಾಡಿ ತಿಳಿಸಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಥ್ಯಾಂಕ್ ಯು.